ಮಹಿಳಾ ವೇದಿಕೆ ತುಮಕೂರಿನ ಜಂಟಿ ಆಶ್ರಯದಲ್ಲಿ ಮಹಿಳೆಯರ ಆರೋಗ್ಯ ಸಮಸ್ಯೆಗಳು ಎನ್ನುವ ವಿಷಯದ ಬಗ್ಗೆ ಒಂದು ಮಾಹಿತಿ ಕಾರ್ಯಕ್ರಮವನ್ನು ನಾವಿಂದು ಹಮ್ಮಿಕೊಂಡಿದ್ದೇವೆ. ಈ ಸಭಾ ವೇದಿಕೆಯ ಈ ದಿನದ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಮಾರ್ಗದರ್ಶಕರು ಆಗಿರುವಂತಹ ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆ ರಿಜಿಸ್ಟರ್ ತುಮಕೂರು ಇದರ ಅಧ್ಯಕ್ಷರು ಆಗಿರುವಂತಹ ನಮ್ಮೆಲ್ಲರ ಹಿತೈಷಿಗಳಾಗಿರುವಂತಹ ಶ್ರೀಯುತ ಕೆ.ಟಿ. ಸುವರ್ಣ ಸರ್ ಇವರು ಉಪಸ್ಥಿತರಿದ್ದಾರೆ. ಅವರನ್ನ ವೇದಿಕೆಗೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಮಹಿಳೆಯರ ಆರೋಗ್ಯ ಸಮಸ್ಯೆಗಳ ಕುರಿತು ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲಿರುವಂತಹ ಈ ದಿನದ ಸಂಪನ್ಮೂಲ ವ್ಯಕ್ತಿಗಳು ಶ್ರೀಮತಿ ಲಲಿತಾ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳು, ನಾಟಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಶ್ರೀಮತಿ ಆನಂದ ಅಸೇಗೋಡಿ, ಇವರನ್ನು ಸಹ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ನಮ್ಮ ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆಯ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಯೋಗಿನಿ ಕೆ.ಟಿ. ಸುವರ್ಣ, ಇವರನ್ನು ಸಹ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತೇವೆ. ಆರೋಗ್ಯವೇ ಭಾಗ್ಯ ಎನ್ನುವಂತಹ ಮಾತನ್ನ ನಾವು ಬಹಳಷ್ಟು ಹಿಂದಿನ ಕಾಲದಿಂದ ಕೇಳಿಕೊಂಡು ಬಂದಂತಹ ಮಾತು. ಇವತ್ತು ಪ್ರತಿಯೊಬ್ಬರ ಜೀವನ ಶೈಲಿಯ ಸಮಸ್ಯೆಯಿಂದಾಗಿ ಒಂದಲ್ಲ ಒಂದು ರೀತಿಯ ತೊಂದರೆಗಳಲ್ಲಿ ಬಳಲ್ತಾ ಇರುವಂತಹ ಕಾಲಘಟ್ಟ ನಮ್ಮದು. ಹಿರಿಯರನ್ನ ಕೇಳಿದ್ರೆ ಅವರೆಷ್ಟು ಸುಖಮಯವಾದಂತಹ ಜೀವನವನ್ನ ನಡೆಸ್ತಾ ಇದ್ರು ಎನ್ನುವುದರ ಬಗ್ಗೆ ನಾವು ನಮ್ಮ ಅಜ್ಜಿಯಂದಿರನ್ನ ನೋಡಿದ್ರೆ ನಮ್ಗೆ ಒಂದೊಂದ್ಸಲ ಅಸೂಹೆ ಹುಟ್ಟುವಂತಹ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೇವೆ. ಇದು ಸಣ್ಣ ಮಕ್ಕಳಿಂದ ಹಿಡಿದು ಯುವಕರು ಅತ್ಯಂತ ಕೆಲವೆಲ್ಲ ಆರೋಗ್ಯದ ಸಮಸ್ಯೆಯನ್ನ ನೋಡಿದ್ರೆ ಬಹುಶಃ ಮುಂದಿನ ಜನಾಂಗ ಎತ್ತ ಸಾಗಬಹುದು ಎನ್ನುವುದರ ಕಡೆ ನಾವು ಒಂದಷ್ಟು ಯೋಚನೆಯನ್ನ ಮಾಡಬೇಕಾದಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅದರಲ್ಲೂ ವಿಶೇಷವಾಗಿ ನಾವು ಮಹಿಳೆಯರು ಸಣ್ಣ ಮಕ್ಕಳಿರ್ಬೋದು ಅಥವಾ ಮಧ್ಯ ವಯಸ್ಕರಿರ್ಬೋದು ಅಥವಾ ಮಧ್ಯ ವಯಸ್ಸನ್ನ ದಾಟಿದಂತಹ ಮಹಿಳೆಯರಿರ್ಬೋದು, ಬೇರೆ ಬೇರೆ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಅನೇಕ ತೊಂದರೆಗಳನ್ನು ಅನುಭವಿಸುವಂತಹ ಕಾಲಘಟ್ಟದಲ್ಲಿದ್ದೇವೆ. ಕೆಲವೊಂದು ಇನ್ನೊಬ್ಬರ ಹತ್ರ ಹೇಳಿಕೊಳ್ಳಿಕ್ಕೂ ಹಿಂಜರಿಯುವಂತಹ ಕೆಲವೊಂದು ಸಮಸ್ಯೆಗಳು ಇಂದಿನ ಮಹಿಳೆಯರಿಗೆ ಬಾಧಿಸ್ತಾ ಇದೆ. ಆ ಒಂದು ದಿಸೆಯಲ್ಲಿ ಏನೆಲ್ಲ ತೊಂದರೆಗಳನ್ನ ಮಹಿಳೆಯರು ಅನುಭವಿಸ್ತಾರೆ, ಅದು ಯಾಕಾಗಿ ಬರ್ತದೆ ಎನ್ನುವುದರ ಬಗ್ಗೆ ಒಂದಷ್ಟು ವಿಷಯ ಜ್ಞಾನ ನಮ್ಗೆಲ್ರಿಗೂ ಇರಲಿ, ಆ ವಿಷಯವನ್ನ ಇನ್ನೊಬ್ಬ ಮಹಿಳೆಗೆ ಹೇಳುವಂತಹ ಶಕ್ತಿ ನಮಗೆ ಬರಲಿ ಎನ್ನುವಂತಹ ಉದ್ದೇಶದಿಂದ ನಮ್ಮ ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆಯು ಜಂಟಿ ಆಶ್ರಯದಲ್ಲಿ ಮಹಿಳೆಯರ ಆರೋಗ್ಯ ಸಮಸ್ಯೆಗಳು ಎನ್ನುವ ಮಾಹಿತಿ ಕಾರ್ಯಕ್ರಮವನ್ನ ಈ ದಿನ ನಾವು ಹಮ್ಮಿಕೊಂಡಿದ್ದೇವೆ. ಇದರ ಸಂಪನ್ಮೂಲ ವ್ಯಕ್ತಿಗಳು ಸಹ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಸುಸೂತ್ರವಾಗಿ ನಡೆಯಲಿ, ಯಾವುದೇ ವಿಘ್ನಗಳಿಲ್ಲದೆ ನಮ್ಮನ್ನೆಲ್ಲ ಪರಮಾತ್ಮನು ಕಾಪಾಡಿ ಎನ್ನುವಂತಹ ಆಶಯದೊಂದಿಗೆ ಪ್ರಾರಂಭದಲ್ಲಿ ಕುರುಸ್ತೋತ್ರ. ಶಿವಗಿರಿ ಶಿಖರಾಗ್ರೆ ದಿವ್ಯ ಪದ್ಮಾಸನಸ್ಥಂ ವರದಮಭಯಹಸ್ತಂ ಪಾಪವಿಧ್ವಂಸಪಾದಂ ಸುಜನನಿಖರಸೇವ್ಯಂ ಚಾರುಕಾರುಣ್ಯನೇತ್ರಂ ಕವಿಕಲುಷವಿನಾಶಂ ನೌಮಿ ನಾರಾಯಣಾಖ್ಯಂ. ನೀನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀನಮ್ಮ ಗೆಲುವಾಗಿ ಬಾ, ನೀನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರು ತೋರೋ ಗುರುವಾಗಿ ಕರುಣಾಳು ಬಾಬಂದು ಪೊರೆ ನೀನು ಎಂದೆಂದು ನೀನಮ್ಮ ಗೆಲುವಾಗಿ ಬಾ.
ಗೆಲುವಾಗಿ ಬಾ, ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವೂ ನಮಗಾಗಿ ನೆರಳಾಗು ಬೆಳಕಾಗಿ. ದಯೆ ಇರಲಿ ನಮ್ಮಲ್ಲಿ, ಗತಿ ನೀನೆ ಹಾದಿಯಲಿ, ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರನ್ನ ಅತ್ಯಂತ ಗೌರವಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಗಂಗಾ ಆನಂದ್ ಇವರು. ಎಲ್ಲರಿಗೂ ನಮಸ್ಕಾರ. ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಕೊಪ್ಪಟ್ಟು ಮತ್ತು ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆ ಕೊಪ್ಪಟ್ಟು ಇದರ ಸಂಯುಕ್ತಾಶ್ರಯದಲ್ಲಿ ಇವತ್ತು ನಾವು ಒಂದು ಮಹಿಳೆಯರ ಆರೋಗ್ಯ ಸಮಸ್ಯೆಗಳ ಮಾಹಿತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ನಾನು ಪ್ರಾಸ್ತಾವಿಕವಾಗಿ ಈ ಬ್ರಹ್ಮಶ್ರೀ ಮಹಿಳಾ ವೇದಿಕೆಯ ಬಗ್ಗೆ ಒಂದು 2 ಮಾತುಗಳನ್ನು ಹೇಳಲೇಬೇಕಾಗುತ್ತದೆ. ಕಳೆದ ಆಗಸ್ಟ್ ತಿಂಗಳ 13ನೇ ತಾರೀಕಿನ ದಿವಸ ನಮ್ಮ ಈ ಬ್ರಹ್ಮಶ್ರೀ ಮಹಿಳಾ ವೇದಿಕೆ ಒಂದು ಹುಟ್ಟಿಕೊಂಡಿತ್ತು. ಯುವ ವೇದಿಕೆಯ ಅಧ್ಯಕ್ಷರಾದ ಗೌರವಾನ್ವಿತ KT ಸುವರ್ಣರ ಕನಸಿನ ಕೂಸು ಅಂತ ಹೇಳ್ಬೋದು ನಮ್ಮ ಈ ಮಹಿಳಾ ವೇದಿಕೆಯಲ್ಲಿ. ಅವರು ಬಹಳ ವರ್ಷಗಳಿಂದ ಈ ಒಂದು ಮಹಿಳಾ ಸಂಘವನ್ನು, ಮಹಿಳಾ ವೇದಿಕೆಯನ್ನು ಮಾಡಬೇಕು, ಮಹಿಳೆಯರು ಕೂಡ ಮುಂದೆ ಬರಬೇಕು ಎನ್ನುವ ಒಂದು ಕಾಳಜಿಯಿಂದ ನಮ್ಮಲ್ಲಿ ಎಲ್ಲರಲ್ಲಿ ವಿನಂತಿಸಿಕೊಂಡರು. ನೀವೆಲ್ಲ ಒಟ್ಟಾಗಬೇಕು, ನೀವೆಲ್ಲ ಒಂದು ಸಂಘಟನೆಯಾಗಿ ಸಮಾಜಮುಖಿ ಕೆಲಸಗಳಲ್ಲಿ ನಿಮ್ಮನ್ನೆಲ್ಲ ತೊಡಗಿಸಿಕೊಳ್ಬೇಕು, ನೀವು ಕೂಡ ಸಕ್ರಿಯವಾಗಿ ಎಲ್ಲ ವಿಷಯಗಳಲ್ಲಿ ವೇದಿಕೆಯ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಎನ್ನುವಂತಹ ಅವರ ಅನಿಸಿಕೆ ನಮ್ಮನ್ನು ಹೇಳಿಕೊಂಡಾಗ ನಾವೆಲ್ಲ ಅದಕ್ಕೆ ಒಪ್ಪಿಕೊಂಡಿದ್ದೇವೆ. ಹಾಗೆ ಆಗಸ್ಟ್ ತಿಂಗಳಲ್ಲಿ ಈ ಒಂದು ನಮ್ಮ ವೇದಿಕೆ ಹುಟ್ಟಿಕೊಂಡಿದ್ದು ಬಳಿಕ ನಾವು ನಿರಂತರವಾಗಿ 2 ತಿಂಗಳು ಆಗಸ್ಟ್, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ 2 ತಿಂಗಳಲ್ಲಿ ಈ ವೇದಿಕೆ 2 ಸಭೆಗಳಲ್ಲಿ ಇದೇ ಸಭಾಂಗಣದಲ್ಲಿ ನಡೆಸಿದೆವು. ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಆಗಮಿಸಿ ಸಹಕಾರವನ್ನು ಕೊಟ್ಟಿದ್ದೀವಿ. ನಿಮ್ಮ ಸೂಚನೆಯಂತೆ ಇವತ್ತು ಈ ಒಂದು ಆರೋಗ್ಯ ಸಮಸ್ಯೆಗಳ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಬೇಕು ಅಂತ ನಮ್ಮ ಸಭೆಯಲ್ಲಿ ನಾವು ತೀರ್ಮಾನಿಸಿದ ಪ್ರಕಾರ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮುಂದೆ ಕೂಡ ನಾವು ಕೆಲವೊಂದು ಕಾರ್ಯಕ್ರಮಗಳನ್ನು ಯೋಜನೆ ಪ್ರಕಾರ ಮಾಡಲಿಕ್ಕೆ ಮುಂದೆ ಸಾಗಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ಹೇಗೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೋ ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಆಗಬೇಕು, ಇದಕ್ಕೆ ಒಂದು ಯೋಗ್ಯ ಸಂಪನ್ಮೂಲ ವ್ಯಕ್ತಿ ಆಗಬೇಕು. ಅದನ್ನು ಕೂಡ ನಾವು ನಮಗೆ ಇಲ್ಲಿ ಇವತ್ತು ನಮ್ಮ ಗೌರವಾಧ್ಯಕ್ಷರು ಒದಗಿಸಿಕೊಟ್ಟಿದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮೊಂದಿಗೆ ಯಾವಾಗಲೂ ಸಹಕಾರ ನೀಡುತ್ತಿರುವಂತಹ ಬಿಲ್ಲವ ವೇದಿಕೆಯ ಅಧ್ಯಕ್ಷರು, ನಮ್ಮ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರು ಆಗಿರುವಂತಹ ಶ್ರೀಯುತ KT ಸುವರ್ಣರು ನಮ್ಮೊಂದಿಗಿದ್ದಾರೆ. ಅವರು ಎಲ್ಲ ರೀತಿಯಲ್ಲಿ ನಮ್ಮೊಂದಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಕೂಡ ಅವರ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ನಮ್ಮೊಂದಿಗೆ ಇವತ್ತು ಉಪಸ್ಥಿತರಿದ್ದಾರೆ. ಅವರನ್ನು ನಮ್ಮ ವೇದಿಕೆಯ ಎಲ್ಲ ಗೌರವಾನ್ವಿತ ಸದಸ್ಯರ ಪರವಾಗಿ ಆತ್ಮೀಯವಾಗಿ ನಾನು ಸ್ವಾಗತಿಸುತ್ತೇನೆ. ವೇದಿಕೆಯ ಉಪಾಧ್ಯಕ್ಷರಾದ ಶ್ರೀಮತಿ ಪೂರ್ಣಿಮಾ ವಿಜಯಶೇಖರ್ ಇವರು ಹೂವನ್ನು ನೀಡಿ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದವರು ಶ್ರೀಮತಿ ಲಲಿತಾ, ನಾಟಿಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಯಾಗಿ 32 ವರ್ಷ
ವರ್ಷಗಳಿಂದ ಅವರು ತಮ್ಮ ಕರ್ತವ್ಯವನ್ನು ಸಲ್ಲಿಸಿದ್ದಾರೆ. ಹಲವಾರು ಕಾರ್ಯಕ್ರಮಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ತೊಡಗಿಸಿಕೊಂಡು ಹಲವಾರು ಮಕ್ಕಳಿಗಿರ್ಬೋದು ಅಥವಾ ಮಹಿಳೆಯರಿಗಿರ್ಬೋದು ಬರುವಂತಹ ಸಮಸ್ಯೆಗಳ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಇವತ್ತು ನಮಗೂ ಅದರ ಒಂದು ಅನುಭವವನ್ನು ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ. ಇವರ ಪತಿ ಶ್ರೀಯುತ ಹರೀಶ್ ಅಂತ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಇಬ್ಬರು ಮಕ್ಕಳನ್ನು ಹೊಂದಿರುವಂತಹ ಶ್ರೀಮತಿ ಲಲಿತಾ ಅವರು ಸಂಸಾರದ ಜಂಜಾಟ ಇದ್ರೂ ಕೂಡ ಇವತ್ತು ಆದಿತ್ಯವಾರವಾಗಿದ್ರು, ರಜಾ ದಿನವಾಗಿದ್ರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮಗೆ ಅವರ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ನಮ್ಮೊಂದಿಗೆ ಬಂದು ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರಿಗೆ ನಮ್ಮ ಸಂಘದ ಕೋಶಾಧಿಕಾರಿಯಾಗಿರುವ ಶ್ರೀಮತಿ ಶಮ್ಮಿ ಶಿವಣ್ಣ ಇವರು ಹೂಕೊಟ್ಟು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಮಹಿಳಾ ವೇದಿಕೆಯ ಗೌರವ ಅಧ್ಯಕ್ಷರು ಆಗಿರುವಂತಹ ಶ್ರೀಮತಿ ಕೆ.ಟಿ. ಸುವರ್ಣ, ಯೋಗಿನಿ ಕೆ. ಸುವರ್ಣ ಇವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಜಯಶ್ರೀ ಅತ್ತ ಅವರಿವರು ಅವರಿಗೆ ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಎಲ್ಲ ಉಪಾಧ್ಯಕ್ಷರು, ಕಾರ್ಯಾಧ್ಯಕ್ಷರುಗಳು, ನಮ್ಮ ಬಹಳ ಒಂದು ಕಾರ್ಯ ಚಟುವಟಿಕೆಯಿಂದ ಯಾವಾಗಲೂ ಕೂಡಿರುವಂತಹ ಕಾರ್ಯದರ್ಶಿ ನಮಗೆ ಸಿಕ್ಕಿದ್ದಾರೆ, ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಸುರೇಖಾ ಮೇಡಮ್ ಇವರು. ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು ಎಲ್ಲರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನನಗೆ ಎಣಿಸಿರಲಿಲ್ಲ, ನಿಮ್ಮ ಅಧ್ಯಕ್ಷರು ಮಾಧ್ಯಮ ಮಿತ್ರರಾದ ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಇವರನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇನೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ನಡೆಸಿಕೊಳ್ಳಿಕ್ಕೆ ತಾವೆಲ್ಲ ಸಹಕಾರವನ್ನು ಕೊಡ್ತೀರಿ ಅಂತ ಆಶಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಎಲ್ಲರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿದಂತಹ ಮೇಡಮ್, ನಿಮಗೆ ಸಹ ನಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನ ನೀಡ್ತಾ ಇದ್ದೇನೆ. ಆತ್ಮೀಯರೇ, ಇದೀಗ ಸಾಂಕೇತಿಕವಾಗಿ ದೀಪ ಪ್ರಜ್ವಲನೆಗೊಳಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಬಹುಶಃ ನಮ್ಮ ಮಹಿಳಾ ಘಟಕದ ವತಿಯಿಂದ ಇದು ಪ್ರಥಮತಃ ಒಂದು ಕಾರ್ಯಕ್ರಮ. ಬಹುಶಃ ಇಂತಹ ಸಾವಿರಾರು ಕಾರ್ಯಕ್ರಮಗಳು ನಮ್ಮ ಮುಖೇನ ಮಾಡುವಂತಹ ಶಕ್ತಿಯನ್ನ ಪರಮಾತ್ಮನು ಒದಗಿಕೊಡ್ಲಿ ಎನ್ನುವಂತಹ ಆಶಯದೊಂದಿಗೆ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಕೆ.ಟಿ. ಸುವರ್ಣ ಸರ್ ಈ ದೀಪವನ್ನ ಪ್ರಜ್ವಲನೆಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳಿ. ಶರೀರಕ್ಕೆ ಒಂದು ಒಳ್ಳೆಯ ಶಕ್ತಿಯನ್ನು ನೀಡುವಂತಹ ದೀಪವಾಗಲಿ ಎನ್ನುವಂತಹ ಆಶಯದೊಂದಿಗೆ ಈ ಒಂದು ದೀಪ ಪ್ರಜ್ವಲನೆ ಮಾಡಿದ್ದಾರೆ. ಸರ್, ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಮಹಿಳಾ ವೇದಿಕೆ
ಬಹುಶಃ ಇತ್ತೆ ಸುರೇಖ మీరు పండేరు లేకుండా 3 ತಿಂಗಳು ತುಂಬು ಪ್ರಾರಂಭ ಬಾತು ಇನಿ ಬಹುಶಃ ಮೂಜಿನೇ ಮೀಟಿಂಗ್ ಅದನ್ನು ನಾಳೆ ಕಾರ್ಯಕ್ರಮ ಮೂಜಿನೇ ಕಾರ್ಯಕ್ರಮಗಳು ಬಾರುಂಜಿ ಯಶಸ್ವಿ ಅದು ಬಹುಶಃ ಮಾತ ಮಹಿಳೆಯರನ್ನು ಸೇರಿಸೋ ಒಂಜಿ ಎಡ್ಡೆ ಸಂಘಟನೆ ಅದು ಒಳ್ಳೆದು ಬರೋದು ನೆಕ್ಕು ಎಡ್ಡೆ ಲಕ್ಷಣ ಅನ್ಕೊಂಡು ಇನ್ನು ಇಂಗ್ಲು ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ಸುಮಾರು 20-21 ವರ್ಷ ಪ್ರಾರಂಭವಾದ ಇನ್ನು ಅಧ್ಯಕ್ಷರ ಪಾಲನೆಕೊಂಡು ಇಂಗ್ಲು ಪ್ರತಿ ವರ್ಷ ಈ ಮಹಿಳಾ ಒಟ್ಟು ಸೇರಿಸ ಓಡ್ಕೊಂಡು ಇನ್ನು ಈ ಗ್ರಾಮ ಚಾವಡಿ ಇಂಜಿನ ಕೊಲ್ಲೆ ಬಿಲ್ಲ ಸಂಘ ಬೇತೆ ಬೇತೆ ಕಡೆ ಉಂಡು ಆಂಡ ಒಂಜಿ ಎಡ್ಡೆ ಒಂಜಿ ಜಾಬ್ ಇತ್ತು ನಗಲು ಎಜುಕೇಟೆಡ್ ಇಂಚಿನ ಒಂಜಿ ಟೀಮ್ ಇಚ್ಚಿ ಇನ್ನು ಇಂಚಿನ ಟೀಮ್ ಇತ್ತದು ಇನ್ನು ನಿಕ್ಲೊಂಜಿ ಕ್ಲಬ್ ಲೆಕ್ಕ ನಿಕ್ಲೆ ಗೊರಿಯರ್ದೋರಿ ಪರಿಚಯ ಇಚ್ಚಿ ಎಂಕ್ಲು ಪೂರ ಎಂಕ್ಲ ಮಿತ್ರರನ್ನ ಪೂರ ಇಲ್ಲದ ಅಕ್ಲು ಇಲ್ಲದ ಕ್ಲಿಪ್ಪನೆ ಆಂಡ ಎಂಕ್ಲು ಒಟ್ಟು ಸೇರ್ನಂಚಿನ ಎಂಕ್ಲು ಒಟ್ಟು ಸೇರ್ಪ ನಿಕ್ಲು ಒಟ್ಟು ಸೇರೋದು ಒರಿಯಗೋರಿ ಪರಿಚಯದ ಆತ ಒಂಜಿ ಆತ್ಮೀಯತೆ ಇಚ್ಚಾಂಡು ಇನ್ನು ನಿಕ್ಲು ಒಟ್ಟು ಸೇರುದು ಇನಿ ಆರೋಗ್ಯ ಕೇಂದ್ರ ಆರೋಗ್ಯವನ್ನು ನಿಕ್ಲೆಗ್ ಆ ಒಂಜಿ ತಿಳುವಳಿಕೆ ಕೊರ್ಪುನಂಚಿನ ಆ ಕೆಲಸ ಇನಿ ಪ್ರಾರಂಭ ನನ್ನ ದುಂಬುಗು ಇಂಚಿನ ಮಲ್ಲ ಮಲ್ಲ ಬೇತೆ ಬೇತೆ ರೀತಿದ ಇನಿ ಪಿಕ್ನಿಕ್ ಹೋಗುನ ದಿಪ್ಪು ಇನಿ ಎಲ್ಲ ಈ ಕ್ರೀಡಾಕೂಟ ಉಂಡು ಐಕ್ ಒಟ್ಟು ಸೇರ್ನ ಯಾದಿಪ್ಪು ಇಂಚಿನ ಕಾರ್ಯಕ್ರಮವನ್ನು ನಿಕ್ಲು ಮಲ್ತದು ನಿಕ್ಲಿ ಈ ಭಾಗಡು ಮಾತ್ರ ಒಟ್ಟು ಸೇರುದು ಇಂಚಿನ ಟೀಮುಡು ಉಂಡ ಒಂಜಿ ಕ್ಲಬ್ ತಲೆಕ ನಿಕ್ಲೆಗ್ ಜನಸಂಖ್ಯೆ ಮುಖ್ಯ ಆಯ್ತು ನಿಕ್ಲ ಒಂದೇ ಮನಸ್ಸದಾಗ್ಲು ಬಹುಶಃ ಹೆಚ್ಚಿನ ಆ ಒಂಜಿ ನಮ್ಮ ಆತ್ಮೀಯತೆ ದಕ್ಲಿನ ಸೇರಿಸೋ ಒಂದು ನಿಕ್ಲು ತಿಂಗಳು ಬರೋ ಸೇರೊಂದು ಇಂಚಿನ ಇನ್ನು ಸುರೇಖ ಕಂಚನೆ ಎಂಕ್ಲ ಗಂಗಾ ಟೀಚರ್ ಇಂಚಿನ ಮಾತ ಉಳ್ಳೇರಿ ಇನ್ನು ಉಪಾಧ್ಯಕ್ಷ ಎಂಕ್ಲ ಮಾತ ಎಡ್ಡೆಡ್ಡೆ ತೆರಿನಕ್ಲು ಉಳ್ಳಾರು ಇಂಚಿನಕ್ಲು ಸೇರೊಂದು ಇಂಚಿನ ಕಾರ್ಯಕ್ರಮ ಅನಾಥ ಮಲ್ಕೊಡು ನಮ್ಮ ಮಹಿಳೆಯರಿಗೆ ಆ ಇತ್ತೆ ಬರ್ಪುಣಂಚಿನ ಕೆಲವು ನೆನ್ನೆ ಸೀಕ್ಲೇನು ಐನು ಮನವರಿಕೆ ಮಲ್ತದೆ ಇಂಚಿನಕ್ಲು ಬತ್ತು ನನ್ನಂಚಿನ ಬೇತೆ ಬೇತೆ ಡಾಕ್ಟರ್ನ ತರಪಾದು ತಿಳುವಳಿಕೆ ಮಲ್ಪುಣಂಚಿನ ಇನ್ನು ಎಂಕ್ಲು ಮುಳು ಕುಂದುಜ ನಿಕ್ಲ ಆ ಮಹಿಳೆಯರನ್ನ ಬಗ್ಗೆ ಹೆಚ್ಚೆಂಚಿನ ಉಂಡು ಐನು ಪರ್ಸನಲ್ ಮನ ಬೆಚ್ಚಿದು ಪನ್ಪುಣಂಚಿನ ಅವು ತೆರಿನ ಮಾತ್ರ ಕೆಲವು ಜನ ಆರು ಪಡ್ಲೆಕ್ಕನೆ ಮನಸ್ಸಿದ್ದಿರೋಣ ಬೇರೆ ಇನ್ನು ಬೊಕ್ಕುರಿಯಾಗ ಅಂಚಿಕೆ ಮಲ್ಪೇರ ಅಂಚಿನ ಕೆಲಸ ನೀನು ಇಂಚಿನ ಕೆಲಸ ಮಲ್ಪೋಡು ನನ್ನ ದುಂಬುಗು ನಿಕ್ಲಿಗೆ ಇಂಚಿನ ಎಡ್ಡೆ ಈ ಸಂಘ ಬೊಳೆಯೋಡು ನಿಕ್ಲೆ ಮಾತೆಲ್ಲ ಆರೋಗ್ಯ ಬಗ್ಗೆ ತಿಕ್ಕೊಡು ಒಂದು ಪಣ್ಣದು ಆ ದೇವರ ಪ್ರಾರ್ಥನೆ ಅಂತಂದು ಎನ್ನ ಪ್ರಾರ್ಥನೆ ಲಲಿತಾ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾಟಕರು ಇವರು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ನಿಜವಾಗಿಯೂ ಇದು ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆ ತಕ್ಕೊಟ್ಟು ಇದು ಒಂದು ಸ್ಟಾರ್ಟ್ ಮಾಡಿರುವಂಥದ್ದು ನಿಜವಾಗಿಯೂ ಮಹಿಳೆಯರಿಗೆ ಇದು ಅವರದೊಂದು ಶ್ಲಾಘನೀಯವಾದ ಒಂದು ಕಾರ್ಯ. ಯಾಕೆಂದರೆ ಜೆಂಟ್ಸ್ ಅವರು ಹೇಳಿದಾಗೆ ಗಂಡಸರು ಎಲ್ಲರನ್ನ ಸಂಪರ್ಕ ಮಾಡ್ತಾರೆ, ಆದರೆ ಹೆಂಗಸರು ಅವರು ಮನೆಯಲ್ಲೇ ಇದ್ದು ಕೆಲವು ಅವರು ಒಟ್ಟಾಗಿ ಸೇರಿದಾಗ ಕೆಲವು ಅವರಿಗೆ ಆರೋಗ್ಯದ ಸಮಸ್ಯೆಗಳಾಗ್ಬೋದು, ಒಬ್ಬರಿಗೊಬ್ಬರು ಹೆಲ್ಪ್ ಮಾಡುವಂತಾಗ್ಬೋದು. ಆ ರೀತಿಯಲ್ಲಿ ಅಂದರೆ ಅವರ ಮಾನಸಿಕ ಆರೋಗ್ಯ ಹೆಚ್ಚು ವೃದ್ಧಿ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ಈಗ ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆ ತಕ್ಕೊಟ್ಟು ಇದರ 3ನೇ ಮೀಟಿಂಗ್ ಇವತ್ತು. ನಾವು ಎನಿಸಿದಾಗ ತುಂಬ ಜನ ಬರಲಿಲ್ಲ, ನಾನು ಇವರಿಗೆ ಒಂದು 30-35 ಜನ ಬರ್ಬೋದು ಎನಿಸಿದೆ. ಅದು ಜನ ತುಂಬ ಕಡಿಮೆ ಆಯಿತು, ತೊಂದರೆ ಇಲ್ಲ. ಅಂದರೆ ಇಂಥ ಒಂದು ಕಾರ್ಯಕ್ರಮ ಮುಂದೆ ಸಹ ಆಗಲಿ, ಆದಷ್ಟು ಜನ ಬರಲಿ, ಆರೋಗ್ಯ ಸಿಗಲಿ. ಧನ್ಯವಾದಗಳು ಮೇಡಮ್. ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸಂಪನ್ಮೂಲ ವ್ಯಕ್ತಿಗಳಿಗೆ ನಮ್ಮಿಂದ ಗೌರವಾರ್ಪಣೆ. ಅಧ್ಯಕ್ಷರಾಯಿನಂಚಿನ ನಮ್ಮ ಗೌರವಾನ್ವಿತ ಕೆ.ಟಿ. ಸುಂದರ್ ಸರ್ ಹಿರಿಯರು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ವಂದಿಸೋದಿದೆ. ಅಂಚೆ ನಮ್ಮ ಮಹಿಳಾ ವಿಭಾಗದ ಅಧ್ಯಕ್ಷರಾಯಿನಂಚಿನ ಗಂಗಾ ಆನಂದ ಸೈಗಳು ಗಿರಿಲ್ಲಾಯಾಗಿ ವಂದಿಸೋದಿದೆ. ಅಂಚನೆ ಇಂಥ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾದ ಆಗಮಿಸಿದ ನಂಚಿನ ಮಹಿಳೆಯರ ಆರೋಗ್ಯ ಸಮಸ್ಯೆ ಮಾಹಿತಿ ನಂಚಿನ ಇಂದಿನ ಮುಖ್ಯ ಅತಿಥಿ ಶ್ರೀಮತಿ ಲಲಿತಾ
ಬೇರೆಲ್ಲ ಏನು ವಂದಿಸೋದಿಲ್ಲ ಅಂಚನೆ ಎಂಕ್ಲ ಗೌರವಾಧ್ಯಕ್ಷರಾಯ ನೆಂಚಿನ ಯೋಗಿನ ಪಲ್ಲೆರ್ ಅರೆಲ್ಲ ಕಾರ್ಯಕ್ರಮ ವಂದಿಸೋದಿಲ್ಲ ಅಂಚನೆ ಎಂಕ್ಲ ಮಾತಾ ಪದಾಧಿಕಾರಿ ನಕ್ಲಿ ಈ ವಂದಿಸೊಂದು ಮಾತಾಡಿಲ್ಲ